ಈ ಮಧ್ಯೆ ಕಾಂಗ್ರೆಸ್ನ ನಾಯಕ ಹಾಗೂ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಬಿಜೆಪಿ ಪಕ್ಷಕ್ಕೆ ಸೇರುವ ಬಗ್ಗೆ ನಮ್ಮ ಬಳಿ ಯಾವುದೇ ಚರ್ಚೆಯಾಗಿಲ್ಲ ಎಂದು ಉಡುಪಿ ಬಿಜೆಪಿಯ ಹಾಲಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಬಿಜೆಪಿ ಸೇರ್ಪಡೆ ಬಗ್ಗೆ ಇಂದು ಉಡುಪಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಗುತ್ತಾ ಉತ್ತರಿಸಿದ ಅವರು, ನಿಮ್ಮಿಂದಲೇ ಎಲ್ಲವೂ ಕೇಳ್ತಾ ಇದ್ದೇನೆ. ರಾಜಕೀಯದಲ್ಲಿರುವವನಿಗೆ ಪಕ್ಷದೊಳಗಿನ ಅಥವಾ ಪಕ್ಷದ ಹೊರಗಡೆ ಎದುರಾಳಿ ಇದ್ದೇ ಇರ್ತಾನೆ. ನಾವು ಮಾತ್ರ ತಯಾರಾಗಿರಬೇಕು ಎಂದರು. ಅವರು ಪಕ್ಷ ಸೇರಿದ್ರೆ ನಿಮಗೆ ಎದುರಾಳಿ ಇರುವುದಿಲ್ಲವಲ್ಲ ಎಂದು ಕೇಳಿದಾಗ, ಅವರು ಪಕ್ಷಕ್ಕೆ ಬಂದಾಗ ಹೊರಗಡೆಗಿಂತ ಪಕ್ಷದೊಳಗಡೆಯೇ ಎದುರಾಳಿಯಾಗಬಹುದಲ್ವಾ? ರಾಜಕೀಯದಲ್ಲಿರುವವನಿಗೆ ಪಕ್ಷದೊಳಗೆ ಅಥವಾ ಪಕ್ಷದ ಹೊರಗಡೆ ಎದುರಾಳಿ ಇದ್ದೇ ಇರ್ತಾನೆ. ನಾವು ಮಾತ್ರ ತಯಾರಾಗಿರಬೇಕು. ಎದುರಾಳಿ ಬಂದರೂ ಹೋರಾಟ ಮಾಡುವ ಶಕ್ತಿ ಉಳಿಸಿಕೊಳ್ಬೇಕು. ಅವರು ಪಕ್ಷಕ್ಕೆ ಬರುವುದರಲ್ಲಿ ನನ್ನದೇನು ಆಕ್ಷೇಪವಿಲ್ಲ ಎಂದು ಹೇಳಿದ್ದಾರೆ. ಎಲ್ಲ ಕೇಳ್ತಾ ಇದ್ದೇವೆ. ಅವ್ರ ಹತ್ರ ಕೇಳಿದಾಗ ಇಲ್ಲ ಅಂತ ಅಂದರೆ ಏನಿಲ್ಲ ಅಂತ ಹೇಳಿದ್ದು ಕೇಳಿದೆ ನಾನು ಆ ದಿವಸ ಮೊನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ. ಬಟ್ ನಮ್ಮ ಹತ್ರ ಏನು ಇನ್ನೂ ಅದ ಚರ್ಚೆಗಳಾಗಲಿಲ್ಲ ಅವರು ಬರುವಂಥ ವಿಷಯ. ಮುಖ್ಯಮಂತ್ರಿ ಭೇಟಿ ಟೈಮ್ ಏನು ಮಾತಾಡಿದ್ದಾರೆ? ನಾನು ಇರಲಿಲ್ಲಲ್ಲ ಆ ದಿವಸ, ನಾನು ಇರಲಿಲ್ಲ. ನಾನು ಉಪಹಾರ ತಗೊಳ್ತಾ ಇದ್ದೆ, ಆಗ ಅವರು ಬಂದು ಹೋಗಿದ್ದಾರೆ. ನಿಮ್ಮದೇ ಹೋಟೆಲ್ಲು? ನಮ್ಮದೇ ಹೋಟ್ಲು. ಇಲ್ಲ ಇಲ್ಲ, ಅದು ಮುಖ್ಯಮಂತ್ರಿಗಳು ಮುಂಚಿನ ದಿವಸ ಟೈಮ್ ಕೊಟ್ಟಿದ್ದಾರೆ ಅವರಿಗೆ. ಟೈಮಿಂಗ್ ಕೊಡುವಾಗ ಅವರಿಗೆ ಯಾವುದೋ ಇದನ್ನು ಕೇಳಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಯಾವುದು ಎಂಥದೋ ಏನೋ ಕವರ್ ಏನಾಯ್ತು ನನಗೆ ಗೊತ್ತಿಲ್ಲ, ಅದು ಅಂತೂ ಬಂದಿದ್ದಾರೆ. ಈಗ ನನಗೆ ಯಾವುದೇ ಮಾಹಿತಿಗಳಿಲ್ಲ ಪಕ್ಷದಿಂದಾಗಲಿ ಅಥವಾ ಇದರಿಂದಾಗಲಿ. ಬಂದರೆ ಎದುರಾಳಿ ಇಲ್ಲ ಅಂತ ಆಗ್ತದಲ್ಲ ಅಂತ. ಅಲ್ಲ, ಬಂದಾಗ ಪಕ್ಷದಲ್ಲಿ ಎದುರಾಳಿ ಆಗ್ಬೋದಲ್ಲ. ಈಗ ಅದನ್ನು ನೀವು ಹೇಳ್ಬೋದಲ್ಲ. ಅಲ್ಲಲ್ಲ, ಪಕ್ಷದಲ್ಲಿ ನೀವು ಹೇಳ್ತಾ ಇದ್ರಲ್ಲ ಹೊಸತನ ಅಂತ, ಅದಕ್ಕೂ ಎದುರಾಳಿ ಆಗ್ಬೋದಲ್ಲ. ಅದನ್ನೆಲ್ಲ ಎಣಿಸ್ಬೋದು, ಹಾಗೇನಿಲ್ಲ. ಎದುರಾಳಿ ರಾಜಕೀಯದವನಿಗೆ ಯಾವತ್ತೂ ಪಕ್ಷದೊಳಗೂ ಇರ್ತದೆ, ಎದುರಲ್ಲಿ ಇರ್ತದೆ. ನಾವು ತಯಾರಾಗಿರ್ಬೇಕು. ಎದುರಾಳಿ ಬಂದರೂ ಅದರಲ್ಲಿ ಏನು ಹೋರಾಟ ಮಾಡುವಂಥ ಶಕ್ತಿಯನ್ನು ಉಳಿಸ್ಕೊಳ್ಬೇಕಷ್ಟೇ. ಹಾಗಾಗಿ ನನಗೆ ಅದರಲ್ಲಿ ಏನು ಇದಿಲ್ಲ, ಯಾವುದು ಆಕ್ಷೇಪಗಳಿಲ್ಲ, ಇದಿಲ್ಲ. ನಾವು ಅದಕ್ಕೆ ಸದಾ ಸಿದ್ಧ. ಯಾರಿಗೆ ಅದರಲ್ಲೇ ಇಂಟ್ರೆಸ್ಟ್ ಇರೋದು. ಕೊನೆ ಗಳಿಗೆಯಲ್ಲಿ ಸೀಟ್ ಸಿಕ್ಕಿದ್ರಲ್ಲೇ ನನ್ನ ಚುನಾವಣೆ ಭಾಳ ಸುಲಭದಲ್ಲಾಯಿತು. ಬೇಕು ಚುನಾವಣೆ ಸೀಟ್ ಕೊಡಬೇಕು, ಸೀಟ್ ಬೇಕು ಕಾರ್ಯಕರ್ತರು ಹೇಳಿ ಅವರೇ ಎದ್ದು ಹೋಗಿದ್ರು. ನಮಗೇನು ಕಷ್ಟವೇ ಆಗಲಿಲ್ಲ ಚುನಾವಣೆ ಮಾಡಲಿಕ್ಕೆ. ಅದು ಒಂದು ರೀತಿ ಪಾರ್ಟಿಯ ಟ್ಯಾಕ್ಟಿಸ್ ಅದು.